ಮನೆ ಬಾಗಿಲು ಮುರಿದು ಮನೆಯೊಳಗೆ ನುಗ್ಗಿದ ದರೋಡೆಕೋರರ ತಂಡವೊಂದು ಮನೆ ಮಂದಿಯನ್ನ ಕಟ್ಟಿಹಾಕಿ ನಗದು ದರೋಡೆ ಮಾಡಿರುವಂತಹ ಘಟನೆ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನಲ್ಲಿ ನಡೆದಿದೆ. ತಾಲೂಕಿನ ಬಡಗನ್ನೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕುದ್ಗಾಡಿ ಎಂಬಲ್ಲಿ ಈ ಪ್ರಕರಣ ವರದಿಯಾಗಿದೆ. ಪುತ್ತೂರು ಶಾಸಕರಾಗಿರುವ ಅಶೋಕ್ ಕುಮಾರ್ ರೈ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂತಹ ಮತ್ತು ಬಡಗನ್ನೂರು ಗ್ರಾಮ ಪಂಚಾಯತ್ನ ಮಾಜಿ ಸದಸ್ಯರಾಗಿರುವಂತಹ ಗುರುಪ್ರಸಾದ್ ರೈ ಅವರ ಮನೆಯಲ್ಲಿ ದರೋಡೆಯಾಗಿದೆ. ಇಂದು ಮುಂಜಾನೆ ಸುಮಾರು 2 ಗಂಟೆಗೆ ಮನೆಯ ಮುಂದಿನ ಬಾಗಿಲ ಮೂಲಕ ಮನೆಯೊಳಗೆ ನುಗ್ಗಿದ ಸುಮಾರು 8 ಜನರಿದ್ದ ಮುಸುಕುದಾರಿಗಳ ತಂಡ ಗುರುಪ್ರಸಾದ್ ಅವರನ್ನ ಕಟ್ಟಿಹಾಕಿ ಕುತ್ತಿಗೆಗೆ ಚಾಕು ಹಿಡಿದು ಕಪಾಟಿನಲ್ಲಿದ್ದಂತಹ ಸುಮಾರು 40,000 ರೂಪಾಯಿ ಮತ್ತು ಸುಮಾರು 15 ಪವನ್ನಷ್ಟು ಚಿನ್ನವನ್ನು ದರೋಡೆ ಮಾಡಿದೆ. ಸುಮಾರು 1.5 ಗಂಟೆಗಳವರೆಗೆ ಮನೆಯೊಳಗೆ ಇದ್ದಂತಹ ಈ ತಂಡ ಎಲ್ಲಾ ಕಡೆಗಳಲ್ಲೂ ಹುಡುಕಾಡಿದೆ. ತುಳು ಮತ್ತು ಕನ್ನಡ ಭಾಷೆಯನ್ನ ಮಾತನಾಡ್ತಾ ಇದ್ದಂತಹ ದರೋಡೆಕೋರರು ಹಿಂಬಾಗಿಲಿನಿಂದ ಹೊರಗೆ ಹೋಗಿ ತಪ್ಪಿಸಿಕೊಂಡಿದ್ದಾರೆ. ಹೊರಗೆ ಹೋಗುವ ಸಮಯದಲ್ಲಿ ಗುರುಪ್ರಸಾದ್ ಅವರ ಕಟ್ಟಿದ ಕೈಗಳನ್ನ ಬಿಚ್ಚಿ ದರೋಡೆಕೋರರು ಪರಾರಿಯಾಗಿದ್ದು, ಗುರುಪ್ರಸಾದ್ ಅವರ ಮೊಬೈಲ್ ಅನ್ನ ನೀರಿಗೆ ಹಾಕಿ ಹಾನಿ ಮಾಡಿದ್ದಾರೆ. ಘಟನೆಯ ಬಗ್ಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶ್ರೀ ರಿಷಂತ್ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ್ದು, ದರೋಡೆಕೋರರನ್ನ ಶೀಘ್ರವೇ ಬಂಧಿಸಲಾಗುವುದು ಎಂದರು. ಈ ಬಗ್ಗೆ ಪುತ್ತೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ಮುಂದುವರೆದಿದೆ. ಲೋಗೋಡ ಬಂಡಿಗೆ ಸುಮಾರು 2 ಗಂಟೆ ಅಂದಾಜಿಗೆ 8 ಜನ ಬಂದು ನಮ್ಮ ಬಾಗಿಲು ಮುರಿದು ಒಳಗೆ ನುಗ್ಗಿ ನಮ್ಮನ್ನೆಲ್ಲ ಕಟ್ಟಿ ಹಾಕಿ ಮತ್ತು ನಮ್ಮ ಬೀರಲ್ಲಿದ್ದ ಚಿನ್ನ ಮತ್ತು 25,000 ಮತ್ತು ನನ್ನ ಪರ್ಸಲ್ಲಿ 5,000 ದೋಚಿಕೊಂಡು ಹೋಗಿದ್ದಾರೆ. ಸುಮಾರು 4 ಗಂಟೆ ಅಂದಾಗಿ ಪರಾರಿಯಾಗಿದ್ದರು. 3 ಗಂಟೆ 1.5 ಗಂಟೆ ಹೊತ್ತು ಅಲ್ಲಿ ಬೀರುಂಟಲ್ಲ ಇದು ಗೋದ್ರೇಜ್ ಅದನ್ನು ಹೊರಗೆ ಮಾಡಲಿಕ್ಕೆ ಟೈಮ್ ತಗೊಂಡಿದ್ದಾರೆ. ಅಷ್ಟೇ ತುಳು ಮತ್ತು ಕನ್ನಡ ಮಿಶ್ರ ಎಲ್ಲ ಮಕ್ಕಳಿಗೆ ಹಾಕಿದ್ದು ಮುಖ ಪರಿಚಯ ಏನಿಲ್ಲ, ಕೈ ಗ್ಲೌಸು. ನಿಮ್ಮನ್ನೇನು ಕಟ್ಟಿ ಹಾಕಿದ್ರು? ಕಟ್ಟೆ ನಮ್ಮನ್ನು ಕತ್ತಿ ಹಿಡ್ಕೊಂಡು ನಿಂತದ್ದು, ಕೈ ಕಟ್ಟಿ ಕೈಯಲ್ಲಿ ಹಿಡ್ಕೊಂಡು ಕೈ ಕಟ್ಟಿ ಕತ್ತಿ ಹಿಡ್ಕೊಂಡು ನಿಂತದ್ದು. ಕತ್ತಿ ಇತ್ತು ಅವ್ರ ಹತ್ರ. 18, 10 ಅಂದಾಜು 10 5 ಮಾತ್ರ ಉಂಟು. ಮತ್ತು ಅವರೊಂದು 25 ನಾನು ಒಳ್ಳೆ ಒಬ್ಬನೇ ಇರ್ತೀವಿ. ಇವತ್ತು ತಾಯಿದ್ರು ನನ್ನ ಮನೆ ನಾರಂಪಡಿ ಅವ್ರು ಬಂದಿದ್ರು ಇಲ್ಲಿ ಫಂಕ್ಷನ್ ಉಂಟು. ಹಾಗೆ ಎಷ್ಟು 25 ಮತ್ತು 5 30,000 ಗೋಲ್ಡ್ ಒಂದು 10 ಅಂದಾಜು ಆಗ್ತದೆ. ಅದು ಇಲ್ಲಿ ದೊಡ್ಡ ಮಾಲೆ 4. ಇದು ಪಡುಮಲೆ ಹತ್ರ ಗುರುಪ್ರಸಾದ್ ಅನ್ನೋರ ಮನೆಗೆ ಒಂದು 6 ಜನ ನುಗ್ಗಿ ದರೋಡೆ ಮಾಡಿ ಅವರ ಮನೆಯಿಂದ ಒಂದು 40,000 ಕ್ಯಾಶು ಮತ್ತು ಒಂದು ಸ್ವಲ್ಪ ಗೋಲ್ಡ್, ಅದಿನ್ನೂ ಲೆಕ್ಕ ಹಾಕ್ತಾ ಇದ್ದಾರೆ ಎಷ್ಟು ಅನ್ನೋದು, ಅದೆಲ್ಲ ತೊಗೊಂಡೋಗಿದ್ದಾರೆ. ಇವ್ರನ್ನ ಕೂಡ ಕಟ್ಟಾಕಿ ಕೈ ಮತ್ತು ಅವರೇ ಬಿಟ್ಟು ಹೋಗಿದ್ದಾರೆ. ಇದು ಯಾರು ಅನ್ನೋದು ಕೂಡ ನಮ್ಮ ಫಾರೆನ್ಸಿಕ್ ಟೀಮ್ ಅವರೆಲ್ಲ ಬಂದು ಇಲ್ಲೆಲ್ಲ ಎವಿಡೆನ್ಸಸ್ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಡಾಗ್ ಸ್ಕ್ವಾಡ್, ಫಿಂಗರ್ ಪ್ರಿಂಟ್ ಅವರೆಲ್ಲ ಬಂದು ಮಾಡ್ತಾ ಇದ್ದಾರೆ. ಇದಕ್ಕೆ ಅಂತ ಒಂದು ಪ್ರತ್ಯೇಕವಾಗಿ ಒಂದು ಟೀಮ್ ರೆಡಿ ಮಾಡಿ ಆ ಟೀಮ್ನ ಇದು ಇನ್ವೆಸ್ಟಿಗೇಟ್ ಮಾಡಿ ಪತ್ತೆ ಮಾಡಲಿಕ್ಕೆ ಎಲ್ಲ ಎಫರ್ಟ್ಸ್ ಹಾಕ್ಲಿಕ್ಕೆ ಇದಕ್ಕೆ ಅಂತ ಒಂದು ಸಪ್ರೇಟ್ ಟೀಮ್ ಮಾಡಿ ಮಾಡ್ತಾ ಇದ್ದೀವಿ. ಬೇಗನೆ ಪತ್ತೆ ಆಗುತ್ತೆ.